ಆತನಿಗೆ ವಿದ್ಯೆ ಹತ್ತೋದೇ ಇಲ್ಲ, ಆದರೆ ಸಾಧಿಸಬೇಕು ಅನ್ನೋ ಛಲ ಇದೆ. ಅದು ಆತನನ್ನು ಬಿಡಲೇ ಇಲ್ಲ. ಆತ ಅದ್ಭುತವಾದಂಥ ಹುಡುಗ. ಆತನ ಹೆಸರು ಶೋಧನ್. ಹಾಗಾದರೆ ಶೋಧನ್ ಮಾಡಿದಂತಹ ಶೋಧನೆ ಏನು ನೋಡೋಣ ಇಲ್ಲಿ ಸ್ಪೆಷಲ್ ಸ್ಟೋರಿಯಲ್ಲಿ. ಆತನಿಗೆ ವಿದ್ಯೆ ಅಷ್ಟೇನು ತಲೆಗೆ ಹತ್ತಲೇ ಇಲ್ಲ, ಆದರೆ ತನ್ನ ಟ್ಯಾಲೆಂಟ್ ಉಪಯೋಗಿಸಿದ ಯುವಕ ಇದೀಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಸಾಧಿಸಬೇಕೆನ್ನೋ ಛಲ ಹೊಂದಿದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಈ ಸಾಧಕನ ಹೆಸರು ಶೋಧನ್ ಭಂಡಾರಿ. ವಯಸ್ಸು ಕೇವಲ 17 ವರ್ಷ. ಉಡುಪಿ ಕುಂದಾಪುರ ಸಮೀಪದ ಗೋಳಿ ಅಂಗಡಿ ನಿವಾಸಿ. SSLCಯಲ್ಲಿ ಪರೀಕ್ಷೆಯಲ್ಲಿ ಫೇಲ್ ಆಗಿ ಶಿಕ್ಷಕರ ಒತ್ತಾಯಕ್ಕೆ ಮಾಡಿದ್ದು ಮತ್ತೆ ಪರೀಕ್ಷೆ ಕಟ್ಟಿ ಪಾಸ್ ಮಾಡ್ತಾನೆ. ಇದೀಗ ಶೋಧನ್ ಭಂಡಾರಿ ತನ್ನಲ್ಲಿರುವ ಟ್ಯಾಲೆಂಟ್ ಉಪಯೋಗಿಸಿ ಹೊಸ ಬೈಕ್ ಆವಿಷ್ಕರಿಸಿದ್ದಾನೆ. ಈ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ. ಶೋಧನ್ ತಂದೆ ಊರಿನಲ್ಲಿ ಕಟ್ಟಿಂಗ್ ಶಾಪ್ ಒಂದನ್ನು ನಡೆಸ್ತಾ ಇದ್ರು. ಈತನಿಗೆ ಓದು ತಲೆಗೆ ಹತ್ತಲ್ಲ ಅಂತ ಅಪ್ಪ ಕಟ್ಟಿಂಗ್ ಶಾಪ್ಗೆ ಬಂದು ಹೆಲ್ಪ್ ಮಾಡುವಂತ ಹೇಳಿದ್ರೆ ಮಾತ್ರ ಶೋಧನಿಗೆ ಕಟ್ಟಿಂಗ್ನಲ್ಲಿ ಮನಸ್ಸೇ ಇರಲಿಲ್ಲ. ಅಪ್ಪನ ಮಾತನ್ನು ಪಾಲಿಸಿದ ಮಗ ಕ್ಷೌರಿಕ ವೃತ್ತಿ ಮಾಡೋಕೆ ಶುರು ಮಾಡ್ತಾನೆ. ಆದರೆ ಆತನಿಗೆ ತುಂಬ ಆಸಕ್ತಿ ಇದ್ದಿದ್ದು ಮೆಕ್ಯಾನಿಸಮ್ ಮೇಲೆ. ಇದೇ ಕಾರಣಕ್ಕೆ ಗ್ಯಾರೇಜ್ನಲ್ಲಿ ಕೆಲಸ ಮಾಡುವ ಆಸಕ್ತಿ ಅವನಿಗೆ ಮೂಡುತ್ತೆ. ಗ್ಯಾರೇಜ್ನಲ್ಲಿ ಕೆಲಸ ಮಾಡಿ ನಿಪುಣನಾದ ಈತ ಇದೀಗ ಹೊಸದೊಂದು ಬೈಕನ್ನು ಸಿದ್ಧಪಡಿಸಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈ ಬಗ್ಗೆ ಶೋಧನ್ ಭಂಡಾರಿ ಏನು ಹೇಳ್ತಾ ನೋಡೋಣ. ಇದು ನಾನು ಮೊದಲೇ ಒಂಥರ ಪ್ಲಾನ್ ಇತ್ತು ಇದೇ ಥರ ಮಾಡೋದು. ನನಗೆ ಮೆಕ್ಯಾನಿಕಲ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್, ಕ್ರೇಜ್ ಸ್ವಲ್ಪ ಜಾಸ್ತಿ ಇದೆ. ಮತ್ತು ನಾನು ಇದನ್ನು ಮಾಡಬೇಕಂತ ಲಾಕ್ಡೌನ್ಗಿಂತ ಮುಂಚೆ ಪ್ಲಾನ್ ಹಾಕ್ಕೊಂಡಿದ್ದೆ. ಇದು ರೆಡಿ ಅಂದರೆ ಇಂಜನ್ ಎಲ್ಲ ತಂದಿಟ್ಕೊಂಡಿದ್ದೆ ಮೊದಲೇ ಗುಜರಿಲಿ ಹೋಗಿ. ಎಲ್ಲ ಗುಜರಿ ಪಾರ್ಟ್ಸ್ ಎಲ್ಲ ಗುಜರಿದು ಎಲ್ಲ ಹೊಸದಾಗಿ ರೆಡಿ ಮಾಡಿದ್ದು. ಮತ್ತು ಬಾಡಿ ಎಲ್ಲ ಅಲ್ಲಿ ವಾಸುದೇವ್ ಭಟ್ ಅಂತ ನಮ್ಮ ಗ್ಯಾರೇಜ್ ಓನರ್, ಅವ್ರು ಸ್ವಲ್ಪ ನನಗೆ ಜಾಸ್ತಿ ಇದು ಕೊಟ್ಟಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ ಜಾಸ್ತಿ. ಅವರು ನೀನು ಮಾಡ್ಕೋ ಏನು ಬೇಕಾದ್ರೆ ಮಾಡು ಅಂತ ಅವರೇ ಫ್ರೀ ಬಿಟ್ಟಿದ್ದಾರೆ ಗ್ಯಾರೇಜನ್ನು. ಏನು ವಿಶೇಷತೆ ಇದೆ ಈ ಬೈಕಲ್ಲಿ ವಿಶೇಷತೆ ಅಂದರೆ ಸ್ವಲ್ಪ ಸ್ಪೀಡ್ನೆಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ, ಮತ್ತು ಲೈಟ್ ವೆಯ್ಟ್, ಮತ್ತು ಈ ಸಣ್ಣ ಸಣ್ಣ ದಾರಿಯೆಲ್ಲ ಒಳ್ಳೆ ಆಗುತ್ತೆ, ಮತ್ತು ಒಳ್ಳೆ ಚೆನ್ನಾಗುತ್ತೆ ಓಡಿಸ್ಲಿಕ್ಕೆ. ಮತ್ತು 100cc ಇಂಜಿನ್ ಇದು ಸ್ಪೆಂಡರ್, ಇದು ಒಳ್ಳೆ ಆಗಿತ್ತು. ಕ್ಷೇತ್ರದಲ್ಲಿ ಶೋಧನ್ ಸಾಧನೆ ನೋಡಿ ಗ್ಯಾರೇಜ್ ಮಾಲಕರು ಕೂಡ ಶಹಬಾಸ್ ಅಂದಿದ್ದಾರೆ. ಈ ಬೈಕ್ ಸೈಕಲ್ ಮಾದರಿಯಾಗಲಿದ್ದು ಗುಜರಿ ಅಂಗಡಿಯಲ್ಲಿನ ಕೆಲ ವಸ್ತುಗಳನ್ನು ಖರೀದಿ ಮಾಡಿ 100cc ವಿನೂತನ ಶೈಲಿಯ ಬೈಕ್ ಆವಿಷ್ಕಾರ ಮಾಡಿದ್ದಾನೆ. 2.5 ಲೀಟರ್ ಪೆಟ್ರೋಲ್ ತುಂಬಬಹುದಾದ ಈ ಬೈಕ್ 50 ಮೈಲೇಜ್ ಕೂಡ ಕೊಡುತ್ತಂತೆ. ಒಳದಾರಿಯಲ್ಲಿ ಸುಲಭವಾಗಿ ಪ್ರಯಾಣಿಸಬಹುದಾದ ಈ ಬೈಕ್ ತಯಾರಿಗೆ 9,000 ರೂಪಾಯಿ ಖರ್ಚಾಗಿದೆ. ಸದ್ಯ ಒಬ್ಬರೇ ಓಡಾಟ ಮಾಡಬಹುದಾಗಿದೆ. ಮುಂದಕ್ಕೆ ಈ ಬೈಕ್ನಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸಿ ಇನ್ನೂ ಉತ್ತಮವಾದಂತಹ ಶೋಧನೆ ಮಾಡಬೇಕನ್ನುವಂಥ ಪ್ರಯತ್ನ ಶೋಧನ್ನದ್ದು. ತನ್ನ ಸಾಧನೆಯಿಂದ ಅವನ ಮನೆ ಮಂದಿ ಜೊತೆಗೇನೆ ಆತನ ಫ್ರೆಂಡ್ಸ್ ಎಲ್ಲರೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅದೇ ರೀತಿ ಶೋಧನೆಗೆ SSLC ಕಂಪ್ಲೀಟ್ ಮಾಡೋಕೆ ಕಾರಣರಾದ ರಮೀಲಾ ಮೇಡಮ್ ಅವರೇ ಈ ಒಂದು ಸಾಧನೆ ಹಿಂದಿನ ಸ್ಫೂರ್ತಿಯಂತೆ. ಏನೇ ಆಗಲಿ ಶಿಕ್ಷಕರು ವಿದ್ಯಾರ್ಥಿಗಳ ಬಾಳು ಬೆಳಗುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅನ್ನೋದು ಶೋಧನ್ ವಿಚಾರದಲ್ಲಿ ಸ್ಪಷ್ಟವಾಗಿದೆ. ಈ ಯುವಕ ಸಾಧನೆಯ ಹಾದಿ ಹೀಗೆ ಮುಂದುವರೆದ್ರೆ ಇನ್ನಷ್ಟು ಆವಿಷ್ಕಾರಗಳು ಸಾಧ್ಯ ಅನ್ನೋದು ಆತನ ಗೆಳೆಯರ ಅನಿಸಿಕೆ, ಅದೇ ರೀತಿಯಾಗಿ ಸ್ಪಂದನ ವಾಹಿನಿಯ ಹಾರೈಕೆ.